ಹೆಸರು ಶಾಲಿನಿ. ನಾನು ಕಂಪ್ಯೂಟರ್ ಆಪರೇಟಿಂಗ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಇನ್ SDM ITI ವುಮೆನ್ಸ್ ಕಾಲೇಜ್ ಉಜಿರೆಯಲ್ಲಿ ಕಲಿಯುತ್ತೇನೆ. ಇಲ್ಲಿ 1 ಇಯರಲ್ಲಿ ಕಂಪ್ಯೂಟರ್ ಬೇಸಿಕ್ನಿಂದ ಹಿಡಿದು ಯಾವ ರೀತಿ ಟೈಪಿಂಗ್ ಮಾಡಬೇಕು ಅನ್ನೋದನ್ನು ಕನ್ನಡದಲ್ಲಿ ನುಡಿ ಮತ್ತು ಬರಹದಲ್ಲಿ ಹೇಳಿಕೊಡ್ತಾರೆ, ಹಾಗೂ ಇಂಗ್ಲೀಷಲ್ಲಿ ಟೈಪಿಂಗ್ ಮಾಸ್ಟರಲ್ಲಿ ನಾವು ಕಲಿಬೋದು. ಅದರ ಜೊತೆಗೆ MS ಆಫೀಸ್ನ ಸಾಫ್ಟ್ವೇರ್ಗಳಾದ ಎಲ್ಲ ಸಾಫ್ಟ್ವೇರ್ಗಳ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಹಾಗೂ ಪ್ರೆಸೆಂಟೇಷನ್ ಕ್ರಿಯೇಷನ್ ಅಂದರೆ ನಾವು ಹೇಗೆ PPT ಕ್ರಿಯೇಷನ್ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತಾರೆ, ಹಾಗೂ ಇಂಟರ್ನೆಟ್ ಮತ್ತು ನೆಟ್ವರ್ಕಿಂಗ್ ಅಂದರೆ ಯಾವ ರೀತಿ ನಾವು ನೆಟ್ ಕನೆಕ್ಷನ್ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತಾರೆ. ಅದರ ಜೊತೆಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳಾದ HTML, ಜಾವಾಸ್ಕ್ರಿಪ್ಟ್, MySQL, ಪೈಥಾನ್ ಇವೆಲ್ಲವನ್ನು ಹೇಳಿಕೊಡ್ತಾರೆ. ಎಕ್ಸ್ಟ್ರಾ ಅದರ ಜೊತೆಗೆ ನಮಗೆ ಟ್ಯಾಲಿ ಮತ್ತು ಆನ್ಲೈನ್ ಶಾಪಿಂಗ್ ಅನ್ನು ಹೇಳಿಕೊಡ್ತಾರೆ. ಇಷ್ಟನ್ನು ನಾವು ಒಂದೇ ರೂಪಿನ ಅಡಿಯಲ್ಲಿ 1 ಇಯರ್ ಒಳಗೆ ನಾವು ಇದನ್ನೆಲ್ಲ ಕಲಿಬಹುದು. ಸೊ ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂದರೆ ನಾವು ಥಿಯರಿ ಮೂಲಕ ಕಲ್ತಿದ್ದನ್ನು ಪ್ರಾಕ್ಟಿಕಲ್ ಮೂಲಕ ನಮಗೆ ಹೇಳಿಕೊಡ್ತಾರೆ. ಅದರಿಂದ ನಮಗೆ ಈಸಿಯಾಗಿ ನಮಗೆ ಅರ್ಥ ಮಾಡ್ಕೊಳ್ಬೋದು. ಹಾಗೆ ನಮಗೆ ಪ್ರಾಕ್ಟಿಕಲಲ್ಲಿ ನಮಗೆ PPT ಪ್ರೆಸೆಂಟೇಷನ್ನ ಮೂಲಕ ಹೇಳಿಕೊಡೋದ್ರಿಂದ ನಮಗೆ ಇನ್ನೂ ನಾಲೆಜ್ ಜಾಸ್ತಿ ಆಗುತ್ತೆ ಮತ್ತು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದಾಗಿದೆ. ಹಾಗೂ ಇಲ್ಲಿ ಕ್ಲಾಸ್ ಅವರ್ಸ್ನಲ್ಲಿ ನಮಗೆ ಆಲ್ ಟೈಮ್ ಹೆಚ್ಚಿನ ಫೆಸಿಲಿಟೀಸ್ ಇರುತ್ತದೆ. ಸಿಲೆಬಸ್ಗೆ ಸಂಬಂಧಿಸಿದ ಎಲ್ಲ ಇನ್ಫಾರ್ಮೇಷನ್ಗಳನ್ನು ನಾವು ನಮಗೆ ಬೇಕಾದ ಟೈಮಲ್ಲಿ ಸರ್ಚ್ ಮಾಡ್ಬೋದಾಗಿದೆ. ಇದರಿಂದ ನಮಗೆ ನಾಲೆಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ಹಾಗೂ ಮಂತ್ಲಿ ಒನ್ಸ್ ನಮಗೆ ಕಲ್ಚರಲ್ ಪ್ರೋಗ್ರಾಮ್ ಇರೋದ್ರಿಂದ ನಮಗೆ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಇದರಿಂದ ನಮ್ಮ ಸ್ಟೇಜ್ ಫಿಯರ್ ಕಡಿಮೆ ಆಗುತ್ತೆ, ಹಾಗೂ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಹೆಚ್ಚಾಗುತ್ತೆ. ಹಾಗೂ ಮಂತ್ಲಿ ಒನ್ಸ್ ನಮಗೆ ಗೆಸ್ಟ್ ಲೆಕ್ಚರಿಂಗ್ ಕೊಡೋದ್ರಿಂದ ನಮ್ಮಲ್ಲಿರುವ ಪರ್ಸನಲ್ ಡೆವಲಪ್ಮೆಂಟ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗೂ ಇದು ಔಟ್ ಆಫ್ ಸಿಲೆಬಸ್ ಆಗಿರೋದ್ರಿಂದ ನಮಗೆ ಇನ್ನು ತುಂಬಾ ಹೆಲ್ಪ್ ಆಗಿದೆ. ಹಾಗೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳಾದ ಕ್ರಾಫ್ಟ್ ವರ್ಕ್ ಆಗಿರ್ಬೋದು, ಪಾಟ್ ಆಗಿರ್ಬೋದು, ಗ್ಲಾಸ್ ಪೇಂಟಿಂಗ್ ಆಗಿರ್ಬೋದು, ಇದೆಲ್ಲ ಹೇಳಿಕೊಡೋದ್ರಿಂದ ನಮಗೆ ರಜೆ ದಿನಗಳಲ್ಲಿ ಮನೆಯಲ್ಲಿ ಕೂತು ಕ್ರಾಫ್ಟ್ ವರ್ಕನ್ನು ಮಾಡ್ಬೋದು. ಇದರಿಂದ ನಮಗೆ ಸೆಲ್ಫ್ ಅರ್ನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೂ ಇದು 1 ಇಯರ್ ಕೋರ್ಸ್ ಆಗಿರೋದ್ರಿಂದ ಇದು ಕಂಪ್ಲೀಟ್ ಆದಮೇಲೆ ನಮಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗನ್ನು ಮಾಡ್ಬೋದು. ಹಾಗೂ ಜಾಬಿನ ಫೆಸಿಲಿಟಿ